ಬರ್ತೇನೆ, ಯಾರನ್ನಾದ್ರೂ ಕಳಿಸ್ತೇನೆ, ನೋಡ್ತೇನೆ. ನಿಮ್ಮ ಹೆಸರೆಂತ? ಎಂಕ್ಲ ಚಾನಲ್ ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ಪಲೆ, ಅಂಚನೆ ಸೈಡ್ ಇಡಿತಿನ ಬೆಲ್ ಐಕಾನ್ ಪ್ರೆಸ್ ಮಲ್ಪಲೆ. ಎಂಕ್ಲ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ಬರ್ಕೊಂಡು. ಥ್ಯಾಂಕ್ ಯು. ತಿಕ್ಕೇರ್ ನಮ್ಮ ಅಣ್ಣನಕ್ಕಲು ಸುಜನಣ್ಣಗ ಇನಿ ಲವ್ವರ್ ತಿಕ್ಕೇರ ಅಣ್ಣರೇ, ಲವ್ವರ್ ತಿಕ್ಕೇರ ಇನಿ ಹೊಸ ಬೊಡೆದಿ ಬರ್ಪಲ್ ಅನ್ನೇರೆ ಗೊಂಜಿ ಬೈಕ್ ಒಂದು ತೂಕ ಓ ತಿಕ್ಕೊಂದು ತೂಕ ಲಕಡಿ ಪಿತ್ತ ಹತ್ಯ ಬಾರಿ ಸೋಕ್ ಸೋಕದುಂಡು. ಅಂಡರ್ ಎಕ್ಸಾಮ್ ಮುಗಿಲ್ದೇರು ಆರಾವು ಬಂತೀರಿ ಕಮ್ಮಿ ಕೊಡ್ತಿತ್ರ ಮಾತ್ರ ಕ್ಯಾಶ್ ಕೊಡ್ ನೈತು ಮಾಡ್ರಿ ಕ್ಯಾಚ್ ಕೊಡ್ನಲ್ಲಿ ಇನ್ನೇನು ಕೇಳ First service 1000 or 1 month, whichever is earlier. Next is 4000 kilometers or 150 days. Second free service. వర్క్ సుమారు ఉండు మీరు స్టార్టింగ్ అయితే మాత్రం 2 నుంచి ನೇರ ಬುಡ್ಚಿತ್ತು ನೀನು ಬರೀಕ್ಲು ಎತ್ತಿಕೊಂಡು charan ಎಷ್ಟೊಂದು ದೆಪ್ಪರು ಅಂದ ಸತ್ಯ ದಾದನ ಆಜನಂಚ ಪಣ್ಕೊಂಡು ಇನ್ನೇನು ದೆತ್ತೊಂಡ್ರಿ ದೇಸ್ತಾರೆ ಸರಿ ನಿನ್ನ ಅವು ಹತ್ತದೆ ಗಾಡಿ ನನ್ನ ಎಂಜಿನ್ ಹತ್ರ ಸ್ಲೋ ಮೋಷನ್ ಒತ್ತು ಇದಲ್ಲ ರೈಸ್ ಮಾಡ್ಕೊಳ್ತೀನಿ ತಪ್ಪದಿರಿ ಅಮಲಕನಿ ಕರೆಕ್ಟ್ ಗೊತ್ತುಂಡಿ ಏನೇ ಸ್ವಿಚ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಯ್ಯೋ ಏನ ಬಾಲೆತ್ತುಲಯೋ ಏನ ಬಾಲೆತ್ತುಲ ಬಂಜಿ ಪೊತ್ತುಡು ಅನುಭವ ಎಂಚ ದೇಪಲಿಯಾ ಜೊತೊಂದು ಬೋಲಿ ದೇಪಲಿ ಫುಲ್ಲು ಇರ್ನ ಹೈಟ್ಗೆ ಒಂದು ಆಪ್ ಅಂದ ಏ ಎಂಚ ಮದ್ಮೆ ಆಗ್ಬೇಕಾ ದೆಪ್ಪುನ ಆಸೆ ನಂದು ಐದು ಮಾತ ಕೇಳಿ ಮೋನೆ ಬರಂದಿ ಮೋನೆ ರಡ್ಡ ಇವ ಹೆವಿ ರೈಟರ್ ಅವನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್.
ಅಣ್ಣರ ಗಾಡಿ ಬರ್ತಿದ್ದೆ ಸಿಕ್ತೆ ಅಣ್ಣರೇ ಬಾರಿ ಖುಷಿ ಆಗುತ್ತೆ ಅವ್ಳು ಡೆಲಿವರಿ ಕೊರು ಕೀ ಕೊರು ಆಕ್ಚುಲಿ ಮೇಲೆ ಬರ್ಬೇಕಿತ್ತು ಜರ್ಪ್ಲಿಕ್ಕೆ ಜನ ಇಲ್ಲ ಅಂತ ಕಾಣಿ ಇಲ್ಲ ಹಿಂಗ್ ಹೊಯ್ಕಂಬ್ರ ಹೆಂಗೆ ಯಾವ ಜೀವ ತಕೊಂಡ್ ಯಾರು ಗಾಡಿ ತಕೊಂಡು ಹಿಂಗೆ ಇಲ್ಲಿ ಕಾಣಿ ನಾವು ಬಂದಿತ್ತು ಅಲ್ಲಿಂದ ದೂರ ಕುಂದಾಪುರದಿಂದ ಬಂದಿತ್ತು ಇಲ್ಲಿ ಕಾಣ್ತಿದ್ದೆ ಯಾರೋ ಒಬ್ರು ಕ್ರಿಕೆಟ್ ಪ್ಲೇಯರ್ ಬಂದಂಗ ಆಯ್ತು ನಂಗೆ ಸಡನ್ ಯಾರಪ್ಪ ಇದು IPL ಎಲ್ಲ ಬಿಟ್ಟಿச்சு ತಗೊಂಡ್ರೆ ನಮ್ ಶಿಖರ್ ಸಾಮಾನು ಸಾರಿ ಶರಣ ನನ್ನ ಅಮೂಲ್ಯವಾದ ಆಸ್ತಿ ಬಿಟ್ಟು ಬಂದಿಲ್ಲ ಅದು ಬಂತು ಅದು ಕೂಡ ಬಂತು ಗೈಸ್ ಬಲೆ ಗೈಸ್ ಯಾನೆ ಮಲ್ಪೋಡು ಯಾನೆ ಎನ್ನ ನಿಂದು ಯಾನೆ ಡೀಲು ಹೆಂಗ ಚೆಕ್ ಅವು ಇರ್ನ ಕೈಯ ಮಿರಾಡ್ ತೋಜುನು ಯಾ ನಿಮಗೆ ಸುಜಾನ್ ಮುಲ್ಪ ಕೈದಿತ್ತೆ ಮಾರ ಅದೇ ಪ್ರೊಟೆಸ್ಟ್ ಮಾಡಿದ್ರು ದಾದಾ ತಿಂದಿಯಾ ಅಂಬುಲಿ ಬರ್ತಾರೆ ದಾದಾ ತಾಗದಿನ ಅವು ನೆಕ್ಸ್ಟ್ ಸರ್ವಿಸ್ ಬಂದ ಮಲ್ತು ಬರ್ತೀರಿ ಆಗಿದೆ ಪಂಕ್ರೆ ಅವು ಅಯ್ಯರೇ ಫ್ಯಾನ್ಲೆ ಮೇಡಮ್ ಅವರಲ್ಲ ಮೇಡಮ್ ಅವ್ರು ಉಜ್ಜಿ ಬಿಟ್ಟು ತೆಗ್ದ್ರ ಉಜ್ಜಿ ಇಲ್ಲ ಉಂಟೆ ಎಂತ ಉಜ್ಜಿ ತೆಗೆದು ಇದು ಚಡ್ಡಿಯ ಓಂಡಿ ಇತ್ತೇನೆ ಒಂದು ನಿಮಿಷ ಬಿಟ್ಟು ಒಂದು ತಾರಿತ ತುಂಬ ಒಂದು ನಿಮಿಷ ಅಲ್ಲ ಬರ್ತೀನಿ ಅಲ್ಲೇ ಜಿಪ್ಪ ಅವು ಬರೋರು ಡೆಲಿವರಿಗೆ ಬಂದ ಶಿಕಾರ್ದವನ ಲಕ್ಕಿ ಸ್ಕ್ರಾಚ್ ತಮ್ಮನೇಲಲ್ಲಿ ಲಕ್ಕಿ ಉಪ ನೇರೆ ಲಕ್ಕಿ ತುಲ 2022 ಅವಿಂದ ಸ್ಕ್ರಾಚ್ ಮಾಡಿ ಗೆಲ್ಲಿಯ ನುಂಡ್ಯಾ ಲಕಡಿ ಗೊತ್ತೇ ಆಗುದಿಲ್ಲ ಟೂ ವೀಲರ್ ರಬ್ಬಿಂಗ್ ಆಗ್ತಾರಲ್ಲ ರಬ್ಬಿಂಗ್ ಆಗಿ ಇದು ಮಾಡಿದ್ರು ಅವು ಸ್ಕ್ರಾಚ್ ಬಿಡ್ತಾರೆ ಹನ್ನೆರನ ಗಾಡಿಗೆ ಒಂಚೂರು ಎಲ್ಲಿ ಸ್ಕ್ರಾಚ್ ಬಿಡುದು ಅದಕ್ಕೆ ದೆಪ್ಪೆರ ಬಂತಿದ್ದು ಗಾಡಿ ಬಂದಿಲ್ಲ ಕೆಲವ್ರನ್ನ ಪೇಂಟ್ ಎಲ್ಲ ಹೌದು ಕಸ್ಟಮರ್ ಗಲಾಟೆ ಅಲ್ಲ ಅವರೇ ಅಲ್ಲಿ ಅವು ಹೌದು ಮರ ಅದೆಲ್ಲ ಹಾಕ್ಬೇಡಿ ನನ್ನ ಮರ್ಯಾದೆ ಎಂತ ಆಗ್ಬೋದು ಅದೆಲ್ಲ ಹಾಕ್ಬೇಡಿ ಬರ್ರೆ ಅಲ್ಲಿ ಅದು ಕಟ್ ಮಾಡಿ ಹೆಸರು ಬರ್ರೆ ಅಲ್ಲಿ ದಕ್ಕಿರ್ ಹೆಸರು ಕಟ್ ಅದು ಕಟ್ ದಾದಾಗೆ ಕೊರ್ಪುಜರಿಗೆನ ಬುಡ್ಪುಜರಿಗೆನ ಆಗ ಹೇಳ್ತಾರೆ ಯಾವ ಬಿಡ್ರೆ ಅಲ್ಲಿ ಹೋಗ ಅಲ್ಲೇ ಮೇಡಮ್ ಕೊರ್ಲಿ ಎಲ್ಲ ಗಾಡಿ ಯಾರು ಉಡಪೆ ಜನಟ ಕೊರಿಯ ಆ ಮಂಗಡ ಟ್ರೋಲ್ ಅವರು ಒಂದು ಫೋಟೋದ ಪೇರೆ ಉಳ್ಳೇರ ಕಂಗ್ರಾಚುಲೇಷನ್ ಸಾಂಗ್ ಇಲ್ಲ ಹಂಚಿದ ಮಾತ ಒಂದು ಬೀಸಲು ಹೊಡೆದು ಹಂಚಿದ ಮಾತ ಫೋಟೋ ಅವು ಸೂಪರ್ ಆಗಿ
ಅಣ್ಣ ಇವೊಬ್ಬ ಕ್ಯಾಮ್ರಾ ಹಿಡ್ಕೊಂಡು ಹೀಗೆ ಹಿಡ್ಕೊಂಡಿದ್ದಾನೆ, ಕ್ಲಿಕ್ಕೇ ಮಾಡಲಿಲ್ಲ. ಅದು ಈ ಕ್ಲಿಪ್ ನಿಮಗೆ ಶೇರ್ ಮಾಡಿದ್ರೆ ನಿನ್ನದೊಂದು ಚೂರು ಒಳ್ಳೆ ಬರಲಿಲ್ಲ ಮೇಡಮ್. ಇದು ಪೊರ್ಲು ಬರ್ತೀನಿ ಮೇಡಮ್ ಇರ್ನೇ ಪೊರ್ಲು ಬರ್ತೀನಿ. ಇದೇನು ಕೊಂತ ಕಮ್ಮಿ ಅಂತ ರಾಶಿ ಬತ್ತು ಬಾತೇವ್ರಿ ಕೂಡ 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 ಅಣ್ಣ ಇವು ಎಂತ ಇವನು ಅದೇ ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಅಣ್ಣ ಕೊಂಚ ಸ್ಟಾರ್ಟ್ ಒನ್ ಬೇರೆ ಗೊತ್ತು ಸ್ವಲ್ಪ ಸ್ಟಾರ್ಟ್ ಆಲ್ ಮಲ್ಪುಣಿಯ ಸಾವು ಎಂచెಂಚಿನ ಪ್ರತಿಭೆಲ್ ಮಾತ ಉಲ್ಲ ಅವಕಾಶ ಕೊರಿಯರ್ಲ ಪೋಡಿಗೆ ಮರಪ್ಪೇರಿಯ ಗಾಡಿ ಹೇಗೆ ನ್ಯೂಟ್ರಲ್ ಅಲ್ಲಿ ಹೋಗ್ತದೆ. ಯಾರು ನೀನೇ ಕೊಡ್ಬೇಡ. ಅಮ್ಮೆರ್ರ ಕಾಸಿಡು ಅಮ್ಮೆರ್ರ ಕಾಸಿಡು. ಸರಿ ಚಾವುಂಡಿಗೆ ಈಗ ಗಾಡಿ ಬಿಡಿದೆ ಅಲ್ಲ, ಅದು ಜಸ್ಟ್ ಒಂಜಿ ವಿಶ್ವನ್ ಪ್ಲೇ ಕೊಂಚ ನನ್ನಲ್ಲ ಪೊಣ್ಣು ಸಾಗಡನ್ ನನ್ನಲ್ಲ ಪೊಣ್ಣು ಸಾಗಡನ್ ಬನ್ ಪ್ಲೇ ಅದೇ ರೇಟ್ ಆಲ್ಪಡು ಇಂಜಿನ್ ಲೈಟ್ ಆಟೋಮ್ಯಾಟಿಕ್ ಆಫ್ ಆಗುತ್ತೆ. ವೆಹಿಕಲ್ ಸ್ಟಾರ್ಟ್ ಮಾಡಿ ಒಂದು ನಾರ್ಮಲ್ ಕೆಲಸ ಬಂದಂತ ಟ್ರಿಪ್ಪಲ್ ಮೀಟರ್ ಬರ್ಬೋದು. ಟ್ರಿಪ್ ಒನ್ ಎಂಚೆಂಚು ಟೈಪ್ ದಾಖಲು ಬರ್ಪೇರನ್ನಪ್ಪ. ಈಗ ನಿಮಗೆ ಸಮಾಧಾನ ಆಗಬೇಕು. ಇಲ್ಲ ನನಗೆ ಸಮಾಧಾನ ಗಾಡಿ ಕೊನೋದಲ್ಲ ಪ್ರಾಬ್ಲಮ್ ಅಂಡೆ ಈ ಫೈನ್ ಕಟ್ಟೋದು ಕೊಡಿದ್ದಾರೆ ಅಂಚಂಡ ಸ್ಟಾಕ್ ಬರ್ತೀನಿ ಕೂಡಲೇ ನೀವು ಒಂದು ನಿಮಿಷ, ಇದು ಹೆಲ್ಮೆಟಿಗೆ ಎಷ್ಟು ಇನ್ನೊಂದು 149 ಕೊಡ್ತೀರಾ? ಅದು ನೀವು ತಗೊಂಡು ಹೋಗಿ ಹಿಂದೆ ಸೀಟ್ ಅವರಿಗೆ ಸರ್ ತಗೊಂಡು ಹೋಗಿ ಅದು 1000 ರುಪೀಸ್ ಕೊಟ್ಟು ತಗೊಂಡು. ಅಲ್ಲ, ಅದು ಎಕ್ಸ್ಚೇಂಜ್ ಅಲ್ಲ, ಅದು 800 ಹೇಳಿದ್ರು. ಆ ಥರ ಆಪ್ಷನ್ ಇಲ್ಲ, ನಾವು ಮಾಡಿ ಕೊಡ್ತೀವಿ. ನಾನು ಬರ್ತೇನೆ, ಯಾರನ್ನಾದ್ರೂ ಕಳಿಸ್ತೇನೆ, ನೋಡ್ತೇನೆ. ನಿಮ್ಮ ಹೆಸರೆಂತ? ಸುಮ್ಮನೆ ಮತ್ತೆ ಸ್ವಲ್ಪ ಬರ್ತಾರೆ ಬಲ್ಲಿ ನಿನ್ನೆ ಶಾಪ್ ಗೊತ್ತಾಣತ ನಂಬರ್ ಕೊಡಿ, ಎನ್ಕ್ವೈರಿ ಅವ್ರ ನಂಬರ್ ಎಲ್ಲ ಕೊಡಿಲ್ಲ, ನಾನು ಸಹ ಕಳಿಸ್ತೇನೆ, ನೋಡ್ತೀನಿ ಎಷ್ಟು ಆಫರ್ ಕೊಡ್ತೀರಲ್ಲ. ಒಳ್ಳೆ ಆಫರ್ ಮಾಡಿಯೇ ಕೊಡ್ತೀವಿ. ಎಷ್ಟು ಆಫರ್ ಬರ್ತದೆ ಬರ್ಬಾ ಬಾಯ್.